ಕುಡ್ಲದ ಗೃಹರಕ್ಷಕ ದಳದ ವತಿರ್ದು ಮಂಜನಾಡಿ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ದೇವಾಲಯದ ಪರಿಸರ ಸ್ವಚ್ಛತಾ ಶ್ರಮ ಸೇವೆನ ಆಟಣೆ ಮಾಡಿದ್ದರು. ದೇವಾಲಯದ ಅಂಗಣ ಮುಟ್ಟಿಕಲ್ಲು ಸುತ್ತು ಪರಿಸರನ ಗೃಹರಕ್ಷಕ ದಳದ ಸಿಬ್ಬಂದಿಲು ನಿರ್ಮಲ ಮಾಡಿದರು. ಜಿಲ್ಲಾ ಗೃಹರಕ್ಷಕ ದಳದ ಜಿಲ್ಲಾ ಕಮಾಂಡೆಂಟ್ ಡಾಕ್ಟರ್ ಮುರಳಿ ಮೋಹನ್ ಚುಂತಾರು ಈ ಪೊರ್ತು ಪಾತ್ರರೊಂದು ಸಮಾಜದ ಸ್ವಾಸ್ಥ್ಯನ ಕಾತೊನ್ನ ಜವಾಬ್ದಾರಿಕೆಡುಪ್ಪುನ ಗೃಹರಕ್ಷಕರು ಮಾತಾ ಧರ್ಮೀಯರನ್ನು ಒಟ್ಟಾದರಲ್ಲಿ ತಂದು ಪೋಪುನವು ಮುಖ್ಯ ಆದುಂಡು. ಪರಿಸರ ನಿರ್ಮಲ ಇತ್ತಂಡ ಮನಸ್ಸುಲ ನಿರ್ಮಲ ಒಪ್ಪುಂಡು. ಗೃಹರಕ್ಷಕ ದಳದ ವತಿರ್ದು ಮಸೀದಿ ಇಂಗ್ರೇಜಿ ಮಂದಿರಲೇನು ಸ್ವಚ್ಛ ಮಲ್ಪನ ಯೋಜನೆ ಪಾಡೊಂದ ಪಂಡದ ತೆರಿಪಾಯರು. ಇವತ್ತಿನ ದಿವಸ ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳದ ಉಳ್ಳಾಳ ಗೃಹರಕ್ಷಕ ದಳ ಘಟಕದ ವತಿಯಿಂದ ಮಂಜನಾಡಿಯ ಇತಿಹಾಸ ಪ್ರಸಿದ್ಧವಾದಂಥ ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನದಲ್ಲಿ ನಮ್ಮ ಗೃಹರಕ್ಷಕರಿಗೆ ಒಂದು ಶ್ರಮದಾನ ಮಾಡುವ ಒಂದು ಅವಕಾಶವನ್ನು ತಾವು ಕಲ್ಪಿಸಿದ್ದೀರಾ. ನಮಗೆ ಈ ಒಂದು ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನದಲ್ಲಿ ಒಂದು ಶ್ರಮದಾನ ಮಾಡುವಂಥ ಒಂದು ಅಳಿಲು ಸೇವೆ ಸಲ್ಲಿಸುವಂಥ ಒಂದು ಭಾಗ್ಯವನ್ನು ನೀವು ನೀಡಿದ್ದೀರಾ. ನಮ್ಮ ಎಲ್ಲ ಗೃಹರಕ್ಷಕ ದಳದ ಸದಸ್ಯರ ಪರವಾಗಿ ದೇವಸ್ಥಾನದ ಎಲ್ಲ ಅರ್ಚಕರಿಗೆ, ಆಡಳಿತ ಮಂಡಳಿಯವರಿಗೆ ನಮ್ಮ ಹೃದಯಾಂತರಾಳದ ಧನ್ಯವಾದಗಳು. ಶ್ರೀ ವಿಷ್ಣುಮೂರ್ತಿ ಜನಾರ್ದನ ದೇವರು ನಮ್ಮೆಲ್ಲರನ್ನ ಕಾಪಾಡಲಿ, ಜಗತ್ತಿಗೆ ಸುಖ ಶಾಂತಿ ನೆಮ್ಮದಿ ಸಿಗುವಂತಾಗಲಿ. ಮತ್ತು ಈಗ ಬಂದಿರುವಂಥ ಕೋವಿಡ್ ಮಹಾಮಾರಿ ಆದಷ್ಟು ಬೇಗ ನಮ್ಮ ಭೂಮಂಡಲದಿಂದ ತೊಲಗಿ ಹೋಗಲಿ ಅಂತೇಳಿ ನಾನು ಆ ವಿಷ್ಣುಮೂರ್ತಿ ದೇವರಲ್ಲಿ ಅತ್ಯಂತ ವಿನಮ್ರನಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಮುಂದಿನ ವಾರ ಈ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರೆ ನಡೀಲಿಕ್ಕಿದೆ. ಸೊ 14ರಿಂದ ನಡೆಯುವಂಥ ಈ ಜಾತ್ರೆಗೆ ನಾವೆಲ್ಲ ಗೃಹರಕ್ಷಕರು ಹಾಗೂ ಸ್ಥಳೀಯರು ಎಲ್ಲರೂ ಬಂದು ಆದಷ್ಟು ಕೋವಿಡ್ ಪ್ರೋಟೋಕಾಲ್ಗಳನ್ನು ಅನುಸರಿಸಿಕೊಂಡು ಮುಖಕವಚ ಧರಿಸಿಕೊಂಡು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಜಿಲ್ಲಾಡಳಿತ ಏನು ಹೇಳ್ತದೆ ಅದನ್ನು ನಾವು ಪಾಲಿಸಿಕೊಂಡು ಒಂದು ಸುದೀಕ್ಷವಾದ ದೇಶ ನಿರ್ಮಾಣದಲ್ಲಿ ನಾವು ಕೈ ಜೋಡಿಸೋಣ. ಧನ್ಯವಾದಗಳು. ಜೈ ಹಿಂದ್. ದೇವಾಲಯದ ಪ್ರಧಾನ ಅರ್ಚಕರು ವೇದಮೂರ್ತಿ ಶ್ರೀ ಸುಬ್ರಹ್ಮಣ್ಯ ಭಟ್ರು ಕ್ಷೇತ್ರದ ವತಿರ್ದು ಶಾಲ್ ಪಾರ್ದು ಗೌರವಿಸಾದ ದೇವರನ ಪ್ರಾರ್ಥನೆದೊಟ್ಟಿಗೆ ಪ್ರಸಾದ ಕೊಡ್ದು ಆಶೀರ್ವಾದ ಮಲ್ತೇರು. ಆನಂತರ ಅವರಿಗೆ ಸಂತಾನ ಭಾಗ್ಯ ಇದ್ದಿಲ್ಲ, ಅವರ ಹತ್ರ ವಿಶೇಷ ಅನುಗ್ರಹ ಪಡೆದು ಸಂತಾನ ಆಯಿತು ಅಂತ ಮತ್ತೆ ಒಂದು ವರ್ಷ ಕಳೆದ ನಂತರ ಮತ್ತೆ ಅವರನ್ನು ಈ ಸನ್ನಿಧಾನಕ್ಕೆ ಕರ್ಕೊಂಡು ಬಂದು ಇಡೀ ಜೈನರ ಆಸ್ತಿಯನ್ನು ಮಧ್ವಾಚಾರ್ಯರಿಗೆ ದಾನ ಮಾಡ್ತಾರೆ. ಅವಾಗ ಅವ್ರ ಯತಿಗಳು, ಸನ್ಯಾಸಿಗಳು ಅವ್ರಿಗೆ ಯಾವುದು ಬೇಕಾಗಿಲ್ಲ. ಅದಕ್ಕೋಸ್ಕರ ಒಂದು ಬ್ರಾಹ್ಮಣರನ್ನು ಇಲ್ಲಿ ಕರೆಸಿ ಅವರ ಹತ್ರ ಕೋದಂಡರಾಮ ದೇವರು ಅಂತ ಇದು ತಾಂಡವ ಕೃಷ್ಣ ಅಂತ ಬಳ್ಳಾಡ್ರ ಮನೆಯಲ್ಲಿ ಆ ದೇವರಿದ್ದಾರೆ. ಆ ದೇವರನ್ನು ಕೊಟ್ಟು ಇಷ್ಟು ಆಸ್ತಿಯನ್ನು ನೋಡಿಕೊಂಡು ಈ ದೇವರನ್ನು ಪೂಜೆ ಮಾಡಿಕೊಂಡು ಈಗ ಇಂಥ ಹೇಳಿದ ಸ್ಥಳ ಈ ಮಂಜನಾಡಿ. ಅಷ್ಟ ತನಕ ಬ್ರಾಹ್ಮಣರು ಯಾರು ಬಳ್ಳಾಡ್ರು ಅಂತಿದ್ದಿಲ್ಲ. ಅದರ ನಂತರ ಬ್ರಾಹ್ಮಣ ಬಳ್ಳಾಡ್ರು ಅಂತ ಪ್ರಾರಂಭ ಆಗಿದ್ದು ಈ ಮಂಜನಾಡಿ ಕ್ಷೇತ್ರದಿಂದ. ಅದಕ್ಕಿಂತಲೂ ಹಳತು ದೇವಸ್ಥಾನ ಅಂತ ಅಷ್ಟು ಇತಿಹಾಸ ಇರುವಂಥ ದೇವಸ್ಥಾನ. ಇವತ್ತು ನೀವೆಲ್ಲ ಬಂದಿದ್ದೀರಿ. ಒಂದು ದೇವಸ್ಥಾನದಲ್ಲಿ ಬರೀ ಪೂಜೆ ಮಾಡೋ ಭಟ್ರಿಗೆ ಮಾತ್ರ ಅದು ವಿಶೇಷ ಬಾಳಲ್ಲ ಅಂತ. ಅದು ಹೊರಗಡೆ ಯಾರು ಆ ದೇವರ ಪಾತ್ರೆ ತೊಳಿತಾರೋ ಹಾಗೆಯೇ ಗುಡಿಸೋದು ಒರೆಸೋದು ಏನು ಕೆಲಸ ಮಾಡ್ತಾರೋ ಅದು ಅಶ್ವಮೇಧ ಯಾಗಕ್ಕೆ ಅದರ ಫಲ ಅಂತ ಸದೃಶ ಅಂತ ಹೇಳ್ತಾರೆ. ಇವತ್ತು ನೀವೆಲ್ಲ ಬಂದು ಆ ದೇವರ ಸೇವೆ ಮಾಡಿದ್ದೀರಿ. ಆ ದೇವರು ಇನ್ನಷ್ಟು ಸೇವೆ ಮಾಡುವ ಹಾಗೆ ಎಲ್ಲರಿಗೂ ಕೂಡ ಆರೋಗ್ಯನ ಕೊಡಲಿ, ಉತ್ತರೋತ್ತರ ಶ್ರೇಯಸ್ಸಾಗಲಿ ಅಂತ ವಿಷ್ಣುಮೂರ್ತಿ ಜನಾರ್ದನ ದೇವರ ಹತ್ರ ಎಲ್ಲರೂ ಸೇರಿಕೊಂಡು ಪ್ರಾರ್ಥನೆ ಮಾಡೋದು. ಮಂಗಲಂ ಭಗವಾನ್ ವಿಷ್ಣುರ ಮಂಗಲಂ ಮಸೂದನ ಮಂಗಲಂ ದೇವಿಕಿ ಪುತ್ರೋ ಮಂಗಲಂ ಗರುಡಧ್ವಜ ಮಹಾವಿಷ್ಣು ದೇವರ ಪಾದಾರಿಂದ್ರಿಕೆ ಗೋವಿಂದ ಗೋವಿಂದ. ಎಲ್ಲರನ್ನು ಕರ್ಕೊಂಡು ಬಂದು ದೇವರ ಸೇವೆ ಮಾಡಿದ್ರಲ್ಲ, ಅದಕ್ಕೆ ದೇವರ ಪ್ರಸಾದ ಅಷ್ಟೇ. ಮಾಡಿದಂತಹ ಶ್ರಮದಿಂದ ನಿಮ್ಮ ಉದ್ಯೋಗವನ್ನು ಕೂಡ ಅನುಕೂಲಿಸಿಕೊಟ್ಟು ಹಾಗೆ ನಿಮ್ಮ ಸಂಸ್ಥೆಯನ್ನು ಬೆಳಗಿಸಿ ರಕ್ಷಿಸುವಂತಹ ಮಾರ ವಿಷ್ಣುಮೂರ್ತಿ ದೇವರ ಪಾದಾರ್ಪಣೆ ದೇವರ ಪಾದಾರಕ್ಕೆ ಗೋವಿಂದ ಗೋವಿಂದ. ದೇವಾಲಯದ ಆನುವಂಶಿಕ ಆಡಳಿತ ಮುಕ್ತೇಸರರು ರಾಮದಾಸ್ ಆಳ್ವ, ವೆಂಕಟೇಶ್ ಭಟ್, ದೇವಾಲಯದ ಸೇವಾ ಸಮಿತಿ ಸದಸ್ಯರು ವಸಂತ ಕೋಡಿ, ಭಾಸ್ಕರ್ ಮಂಜನಾಡಿ, ಸತೀಶ್, ಯೋಗೀಶ್ ಶೆಟ್ಟಿ, ನಾಗೇಶ್ ಮಂಗಳಾನಗರ, ಉದ್ಯಮಿ ಡಾಕ್ಟರ್ ಗುಣರಂಜನ್, ಹಿರಿಯ ಗೃಹರಕ್ಷಕರು ಸುನಿಲ್ ಪೂಜಾರಿ, ಸವೇರಾ ಡಿಸೋಜಾ, ಸೆಲೆಸ್ಟಿನ್ ಡಿಸೋಜಾ, ಸಮದ್ ಈ ಪೊರ್ತೋಟಿಗೆ ಎತ್ತೇರು. ನಮ್ಮ ಈ ಜಾತ್ರಾ ಇದೆ ಮಹೋತ್ಸವದ ಇದಾಗಿ ಇವತ್ತು ಗೃಹರಕ್ಷಾ ದಳ ಬಂದು
ಎಲ್ಲ ತುಂಬ ಸೇವೆ ಮಾಡಿದ್ದಾರೆ. ಅವರಿಗೆ ನಮ್ಮ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ ತುಂಬ ಕೃತಜ್ಞತೆಗಳು. ಅದೇ ಪ್ರಕಾರ ಅವರು ನಾಳ್ದು ನಮ್ಮ ಜಾತ್ರಾ ಮಹೋತ್ಸವಕ್ಕೆ ಬಂದು ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ನಾವು ಅವರ ಹತ್ರ ಕೃತಜ್ಞತೆ ನಮ್ರ ಪ್ರಾರ್ಥನೆ.